ಇಂಡೋನೇಷ್ಯಾದಲ್ಲಿ ಬಡಿದ ಭಾರೀ ಗಾಳಿ ಮಳೆಗೆ ಶಾಲಾ ಕಟ್ಟಡ ಕುಸಿದುದರಿಂದ 61 ಮಂದಿ ಸಾವು ಕಂಡಿದ್ದಾರೆ. ಬಹುತೇಕರು ಮಕ್ಕಳು. ಇಂಡೋನೇಷ್ಯಾದ ಸಿಡುವರ್ಜೋದಲ್ಲಿ ಇಸ್ಲಾಮಿಕ್ ಸನ್ನಿವಾಸ ಶಾಲೆ ಇತ್ತು. ಹಾಗಾಗಿ ಮಕ್ಕಳು ಅಲ್ಲೇ ಊಟ ವಸತಿಯ ಸವಲತ್ತು ಹೊಂದಿದ್ರು. ಎಲ್ಲ 12 ರಿಂದ 19 ವರ್ಷದೊಳಗಿನ ಮಕ್ಕಳು ಅಲ್ಲಿ ಇದ್ರು. ಜಾವಾ ದ್ವೀಪದ ಅಲ್ ಕೊಜ್ನಿ ಶಾಲಾ ಕಟ್ಟಡವು 100ಕ್ಕೂ ಹೆಚ್ಚು ವರ್ಷಗಳದ್ದಾಗಿತ್ತು. ಇತ್ತೀಚೆಗೆ ಅದನ್ನು ಅಕ್ರಮವಾಗಿ ವಿಸ್ತರಿಸಲಾಗಿತ್ತು ಎಂದು ತಿಳಿದು ಬಂದಿದೆ. 61 ಮಕ್ಕಳು ಸಾವಿಗೀಡಾಗಿದ್ದಾರೆ. 99 ಮಕ್ಕಳು ಚಿಕಿತ್ಸೆ ಪಡೆದರು. ಅವರಲ್ಲಿ ಕೆಲವರಿಗೆ ಇನ್ನೂ ಚಿಕಿತ್ಸೆಯ ಅಗತ್ಯವಿದೆ. ಒಬ್ಬ ವಿದ್ಯಾರ್ಥಿ ಮಾತ್ರ ಯಾವುದೇ ಗಾಯವಿಲ್ಲದೆ ಪಾರಾಗಿದ್ದಾನೆ. ವಸತಿ ಶಾಲೆಯಲ್ಲಿದ್ದ ಬಹಳಷ್ಟು ಪರಿಕರಗಳು ಕೂಡ ನಾಶವಾಗಿ ಹಾನಿಗೊಂಡಿವೆ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.